ಇನ್ನು ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದಂತಹ ಕಾಲ್ತುಳಿತ ದುರಂತಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರವಾಗಿರುವಂತಹ ಹೊಣೆ ಮತ್ತು ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು. ಜೊತೆಗೆ ಪ್ರಕರಣದಲ್ಲಿ ಸಿಎಂ, ಡಿಸಿಎಂ, ಗೃಹ ಸಚಿವರನ್ನ ಕ್ರಮವಾಗಿ A1, A2, A3 ಆರೋಪಿಗಳನ್ನಾಗಿ ಎಫ್ಐಆರ್ ದಾಖಲಿಸಬೇಕು ಎಂದು ಶಾಸಕ ವೇದವ್ಯಾಸ್ ಕಾಮತ್ ಆಗ್ರಹಿಸಿದ್ದಾರೆ. ನಗರದ PVS ವೃತ್ತದ ಬಳಿ ಶುಕ್ರವಾರ ನಡೆದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಕಾಮತ್, ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗವಹಿಸಿ ಎಂದು ಸಿದ್ದರಾಮಯ್ಯ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡಿದ್ರು. ರಾಜಕೀಯ ಕಾರಣಕ್ಕಾಗಿ ವಿಜಯೋತ್ಸವ ಏರ್ಪಡಿಸಿದ್ರು. ಜನರನ್ನ ಬನ್ನಿ ಎಂದು ಕರೆದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಘಟನೆ ನಡೆದ ಬಳಿಕ ಪೊಲೀಸ್ ಅಧಿಕಾರಿಗಳ ಮೇಲೆ ದೋಷಾರೋಪಣೆ ಮಾಡಿ ಅಮಾನತು ಮಾಡಿದ್ದಾರೆ. ಪಹಲ್ಗಾಮ್ ಘಟನೆಗೆ ಪ್ರಧಾನಮಂತ್ರಿ ರಾಜೀನಾಮೆ ಕೇಳಿದ ಸಿದ್ದರಾಮಯ್ಯ ಅವರು ಬೆಂಗಳೂರು ಕಾಲ್ತುಳಿತ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ನೀಡಲೇಬೇಕು ಎಂದರು. ವಿಜಯೋತ್ಸವಕ್ಕೆ ಯಾವುದೇ ಪೂರ್ವ ಸಿದ್ಧತೆ ನಡೆಸಿರಲಿಲ್ಲ, ಮೊದಲೇ ಪಾಸ್ ನೀಡ್ತೇವೆ ಎಂದು ಹೇಳಿದರು. ಬಳಿಕ ಉಚಿತ ಪ್ರವೇಶ ಎಂದಿದ್ರು. ಗೊಂದಲದಿಂದ ಕಾಲ್ತುಳಿತ ಉಂಟಾಗಿದೆ. 65 ಕೋಟಿ ಜನರು ಭಾಗವಹಿಸಿದ ಕುಂಭಮೇಳದ ವಿರುದ್ಧ ಮಾತನಾಡಿದ ಸಿದ್ದರಾಮಯ್ಯ, ಅವರ ಸರ್ಕಾರಕ್ಕೆ 1 ಲಕ್ಷ ಜನರನ್ನು ಸುಧಾರಿಸಲು ಸಾಧ್ಯವಾಗಲಿಲ್ಲ. ಸರ್ಕಾರದ ತೆವಲಿಗೆ ಅಮಾಯಕರು ಬಲಿಯಾಗಬೇಕಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆ ಹೆತ್ತವರ ಕಣ್ಣೀರು. ಒಂದು ಯುವಕನ ತಂದೆ ಹೇಳ್ತಾರೆ, ನನ್ನ ಮನೆಯಲ್ಲಿ ಆದ ಘಟನೆ ಕಣ್ಣೀರಾಗ್ತಾ, ಇದೇ ಘಟನೆ ನಿಮ್ಮ ಮನೆಯಲ್ಲಿ ಆಗುವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳುವಂಥ ಕಣ್ಣೀರಿನಲ್ಲಿ ಅವರು ಆ ಭಾವನಾತ್ಮಕವಾಗಿ ಹೇಳುವಾಗ ಎಲ್ಲೋ ಒಂದು ಕಡೆ ಇಡೀ ರಾಜ್ಯ, ಇಡೀ ದೇಶ ಇವತ್ತು ಭಾವನಾತ್ಮಕವಾಗಿ ಈ ಒಂದು ಘಟನೆಗೆ ಬಹಳ ತುಂಬ ದುಃಖದಿಂದ ಇದನ್ನು ಕಾಣ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಹೇಳ್ತಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದರು. ಸ್ವಾಮಿ, ಕರೆದವರು ಯಾರು? ಸಿದ್ದರಾಮಯ್ಯ ಅವರ ಟ್ವಿಟರ್ ಅನ್ನು ನೋಡಿದ್ದೀರಾ? RCB ಕಪ್ ಗೆದ್ದಿದೆ, ಇಡೀ ಜನರು ಬೆಂಗಳೂರಿನವರು ಬನ್ನಿ ಆಮಂತ್ರಣವನ್ನ ಕೊಟ್ಟು ಬೆಂಗಳೂರಿನ ಜನತೆ ಭಾಗವಹಿಸಿದ ನಂತರ ಅವರಿಗೆ ನೀವು ಕೊಟ್ಟದ್ದು ಏನು ಅಂತ ಪ್ರಶ್ನೆ ಕೇಳಿದಾಗ 16 ಕಡೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಿ. ಲಾಠಿ ಚಾರ್ಜ್ ಮಾಡಿದ ನಂತರ 11 ಜೀವಗಳು ಹೋದ ನಂತರ ಇವತ್ತು ಪೊಲೀಸ್ ಇಲಾಖೆಯನ್ನ ದೋಷಾರೋಪಣೆ ಅಂತ ಹೇಳುವಂತ ಪಟ್ಟಿಯಲ್ಲಿ ಒಂದು ಉನ್ನತ ಅಧಿಕಾರಿ, ಕಮಿಷನರ್ ಅಂತ ಒಂದು ಉನ್ನತ IPS ಅಧಿಕಾರಿ, ಬಹಳ ಅನುಭವಿ ಅಧಿಕಾರಿ ಒಂದಿಗೆ ಕೆಲವಾರು ಪೊಲೀಸರನ್ನು ಸಸ್ಪೆಂಡ್ ಮಾಡ್ತೀರಿ. RCB ಕಪ್ ಗೆದ್ದಾಗ ನಿಮ್ಮ ಕೊಡುಗೆ ಏನು? ಕೆಲವಾರು ತಿಂಗಳು ಕಷ್ಟಪಟ್ಟು ಸತತ ಪ್ರಯತ್ನದಿಂದ RCB ಕಪ್ಪನ್ನು ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು? ಯಾರೋ ಕಪ್ಪನ್ನ ಹೊಡ್ಕೊಂಡು ಬಂದಾಗ ಇದರ ಲಾಭ ಇಡೀ ರಾಜ್ಯದಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ, ಇದರ ಲಾಭವನ್ನು ರಾಜಕೀಯವಾಗಿ ಪಡ್ಕೊಳ್ಬೇಕು ಅಂತ ಹೇಳುವ ಕಾರಣ ಆ ಕಾರ್ಯಕ್ರಮವನ್ನು ವಿಧಾನಸೌಧಕ್ಕೆ ತಂದ್ರಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ದೊಡ್ಡ ರೀತಿಯ ಆಡಂಬರವಿಲ್ಲದೆ ನೇರವಾಗಿ ವಿಮಾನ ನಿಲ್ದಾಣದಿಂದ RCB ಗೆದ್ದಂತ ಆ ಪ್ರಮುಖ ಕ್ರೀಡಾಪಟುಗಳನ್ನ ಕಾರ್ಯಕ್ರಮಕ್ಕೆ ಮಾಡಿಕೊಂಡಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಿರ್ಲಿಲ್ಲ. ಇಡೀ ರಾಜ್ಯದಲ್ಲಿ ಕಪ್ಪು ಗೆದ್ದಾಗ ಸಂಭ್ರಮಿಸಿದ ವಾತಾವರಣವನ್ನು ಕಂಡಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸಿಕೊಳ್ಬೇಕು, ಇದರ ಲಾಭವನ್ನು ಪಡ್ಕೊಳ್ಬೇಕು. ಸ್ವಾಮಿ, ನಮ್ಮ ಗ್ರಾಚಾರ ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರದಲ್ಲಿದ್ರಿ. ನೀವು ಸರ್ಕಾರದಲ್ಲಿದ್ದಾಗ ಯಾರೋ ಮಾಡಿದ ಕಾರ್ಯಕ್ಕೆ, ಯಾರೋ ಮಾಡಿದ ಸಾಧನೆಗಳಿಗೆ ಇವತ್ತು ನೀವು ಬೆನ್ನು ತಟ್ಕೊಳ್ಬೇಕು ಅಂತ ಹೇಳುವಂತ. ಅದಕ್ಕಾಗಿ ಹೇಳ್ತೇನೆ, ಒಳ್ಳೆ ಮನಸ್ಸಿನಲ್ಲಿ ಕೆಲಸ ಮಾಡಿದ್ರೆ ದೇವರು ಒಳ್ಳೆದನ್ನ ಕೊಡ್ತಾರೆ. ಕೆಟ್ಟ ಮನಸ್ಸಿನಿಂದ ಆ ಕಪ್ಪು ಹೊಡ್ಕೊಂಡಂತ ಆ ಕ್ರೀಡಾಪಟುಗಳನ್ನ ಅದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ಬೇಕು ಅಂತ ಹೇಳುವಂತ ಮಾಡಿದ ಕಾರಣ ಇವತ್ತು ಇಡೀ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಆಗ್ತಾ ಇದೆ. ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ भारतीय जनता पार्टी ಗೊತ್ತಾಗುತ್ತೆ
जब तक